ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಎ ಗ್ರೇಡ್ ಅಧಿಕಾರಿಲಿನ ವಸತಿ ಗೃಹ ಇಲ್ಲು ಕಟ್ಟುವಣಗೂ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಬುಧವಾರ ಉದಿಪನ ಮಲ್ತೆರ ಉರುವಷ್ಟೂರುಡು 50 ಸೆಂಟ್ಸ್ ಜಾಗೇಡ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಎ ಗ್ರೇಡ್ ಅಧಿಕಾರಿಲಿನ ವಸತಿ ಗೃಹ ಕಟ್ಟುವಣ ಕಟ್ಟದಿದ್ದದು ಅವೆತ ಉದಿಪನ ಬುಧವಾರ ಆಂಡ್ ನಗರಾಭಿವೃದ್ಧಿ ಬೊಕ್ಕ ವಸತಿ ಮಂತ್ರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ವಸತಿ ಕಟ್ಟುವಣಲಿನ ಉದಿಪನ ಮಲ್ತೆರ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಅಪರ ಜಿಲ್ಲಾಧಿಕಾರಿ ಕುಮಾರ್, ಜಿಲ್ಲಾ ಪಂಚಾಯತ್ ಗುರ್ಕರ್ದಿ ಮೀನಾಕ್ಷಿ ಶಾಂತಿಗೌಡು, ಒತ್ತು ಗುರ್ಕರ್ದಿ ಕಸ್ತೂರಿ ಪಂಚ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಆರ್, ತಾಲೂಕು ಪಂಚಾಯತ್ ಗುರ್ಕರ್ಯರು ಮೊಹಮ್ಮದ್ ಮೋನು ಪಾಲ್ಗೊಂಡಿರ. ನಮ್ಮ ಅಧಿಕಾರಿಗಳಿಗೆ ಹಾಗೂ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಇವತ್ತು ಒಂದು ವಸತಿ ಸಮುಚ್ಚಯವನ್ನು ಇವತ್ತು ಮಾದರಿಯಾಗಿ ಇವತ್ತು ಸರ್ಕಾರ ಇವತ್ತು ಕಟ್ಟಿದೆ. ಒಂದು ಅತ್ಯುತ್ತಮವಾಗಿ ಎಲ್ಲ ಮೂಲಭೂತವಾದ ಸೌಕರ್ಯ ಇದಾಗಿದ್ದುಕೊಂಡು ಭವಿಷ್ಯ ದಿನಗಳಲ್ಲಿ ಇವತ್ತು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಸ್ಥಳದ ಅವಕಾಶ ಸಿಕ್ಕಿದಲ್ಲಿ ಜಿಲ್ಲಾ ಪಂಚಾಯತಿನ ಹತ್ತಿರ ಪ್ರದೇಶದಲ್ಲಿ ಇನ್ನಷ್ಟು ನಾವು ಜಿಲ್ಲಾ ಪಂಚಾಯತಿನ ಉದ್ಯೋಗ ಮತ್ತು ನೌಕರರು ಮತ್ತು ಅಧಿಕಾರಿ ವರ್ಗದವರಿಗೆ ಈ ರೀತಿಯ ಕಟ್ಟಡವನ್ನು ಕಟ್ಟಲಿಕ್ಕೆ ಇವತ್ತು ನಾವು ಉದ್ದೇಶಿಸ್ತಾ ಇದ್ದೀವಿ. ಮತ್ತು ಬಹುಶಃ ಹೊಸತಾದ ನಿಮ್ಮ ಹೈರೈಸ್ ಬಿಲ್ಡಿಂಗ್ ಮುಖಾಂತರ ಸರ್ವರಿಗೂ ಕೂಡ ಅದರ ಪ್ರಯೋಜನ ಪಡೆಯುವಂಥ ಅವಕಾಶ ಕೂಡ ನಾವು ಇವತ್ತು ಕಲ್ಪಿಸುವಂಥದ್ದು.